ಹೌದು. ಆಮೇಲೆ ಸತ್ಯದಲ್ಲಿ ಹುಟ್ಟಿದ ಕಾರಣ ಸತ್ಯವನ್ನು ಏನು ಮಾಡಿದ್ರೆ ನಮ್ಮ ಮೂಲ ಕಸಬು ಏನು ಅಂತ ಕೇಳಿದ್ರೆ ಮೀನು ಹಿಡಿಯುವುದು, ಮತ್ತೆ ಈ ಕೆಲಸ ದೋಣಿ ನಡೆಸುವುದು. ಇದು ಧರ್ಮಾರ್ಥವ. ಹೌದಪ್ಪ, ಎಲ್ಲವೂ ದುಡ್ಡಿಗಾಗಿ ಮಾಡಿದ್ದೇನೆ, ಸ್ವಲ್ಪ ಸಮಾಜ ಸೇವೆ ಮಾಡುವುದು ಬೇಡವಾ? ಹಾಗಾಗಿ ಈ ದಳದಿಂದ ಆ ದಳಕ್ಕೆ, ಆ ದಳದಿಂದ ಈ
ಮುನಿಪೋತ್ತಮ, ಈ ನಾವೇನು ನಡೆಸುತ್ತಿರುವಂತಹ ಸಂದರ್ಭದಲ್ಲಿ ತಡೆದು ನಿಲ್ಲಿಸಿದವರು ನೀವು. ಮಾತ್ರವಲ್ಲ, ನಿಮ್ಮ ಮನಸ್ಸಲ್ಲಿ ಹುಟ್ಟಿದಂತಹ ಆಸೆ ಆಕಾಂಕ್ಷೆ